ಮೊಯ್ತಾಯ್ ಅಸೋಸಿಯೇಷನ್ ಕರ್ನಾಟಕ ಇದರ ವತಿಯಿಂದ ರಾಷ್ಟ್ರೀಯ ಟೂರ್ನಮೆಂಟ್ ಏಪ್ರಿಲ್ 11ರಿಂದ 15ರವರೆಗೆ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ನಡೆಯಲಿದೆ ಎಂದು ಮೊಯ್ತಾಯ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ರೈ ಹೇಳಿದರು. ಅವರು ಮಂಗಳೂರಿನ ಕರ್ಣ ರೆಸಿಡೆನ್ಸಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಜುಲೈ ತಿಂಗಳ 18ರಿಂದ 28ರವರೆಗೆ ಥೈಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ನಡೆಯಲಿರುವ ಕಾರಣ ಫೆಬ್ರವರಿಯಲ್ಲಿ ನಡೆಯಲು ಉದ್ದೇಶಿಸಿರುವ ಪಂದ್ಯಾಟವನ್ನು ಏಪ್ರಿಲ್ ತಿಂಗಳಿಗೆ ಮುಂದೂಡಲಾಗಿದೆ ಎಂದು ಹೇಳಿದರು. ಫೆಬ್ರವರಿ 14ರಿಂದ 18ರವರೆಗೆ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ರಾಷ್ಟ್ರೀಯ ಮಟ್ಟದ ಮೀಸೆ ಪಂದ್ಯಾಟ ನಡೆಯುತ್ತದೆ. ಆದರೆ ನಮ್ಮ ಥೈಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಇರುವ ಕಾರಣ ಅದರ ನಮ್ಮ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಅದಕ್ಕಿಂತ 3 ತಿಂಗಳು ಮೊದಲಾಗಿದೆ. ಮತ್ತೊಂದು ಟೂರ್ನಮೆಂಟ್ ಆಗಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಸಮಿತಿಯವರು ಹೇಳಿದ ಕಾರಣ ಅದನ್ನು ನಾವು 2 ತಿಂಗಳು ಹಿಂದೆ ಹಾಕಿ ಅದರಲ್ಲಿ ಜುಲೈಯಲ್ಲಿ ನಡೆಸಿದ್ದೇವೆ. ಈ ಸಂದರ್ಭ ಟೀಂ ಇಂಡಿಯಾ ಕೋಚ್ ಬಾಲಕೃಷ್ಣ ಶೆಟ್ಟಿ, ಲೀಗಲ್ ಅಡ್ವೈಸರ್ ರಾಘವೇಂದ್ರ ರಾವ್, ಜನರಲ್ ಸೆಕ್ರೆಟರಿ ನಿತೀಶ್ ಕುಮಾರ್, ಉಪಾಧ್ಯಕ್ಷ ಮಹೇಶ್ ಪಾಂಡ್ಯ ಮತ್ತಿತರರು ಉಪಸ್ಥಿತರಿದ್ದರು.